ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಿರುವುದರಿಂದ ಅಭದ್ರತೆ ಎದುರಿಸುತ್ತಿರುವ ಅಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ತಮ್ಮನ್ನು ವಾಪಸ್ಸು ಕರೆಸಿಕೊಳ್ಳಲು ಏರ್ಪಾಟು ಮಾಡುವಂತೆ ಭಾರತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ನಾವಿಕ ಸುರಕ್ಷಿತವಾಗಿಲ್ಲ ಎಂದು ಹೇಳಬೇಕಾದ ಕಾಲ ಬಂದಿದೆ. ಇಸ್ರೇಲ್ ವಾಯುದಾಳಿಯಿಂದ ನೆಲ ನಡುಗುತ್ತಿರುವ ಅನುಭವವಾಗುತ್ತಿದೆ. ಇದು ಈಗ ಗಮನಿಸಬೇಕಾದ ಅಂಶವಾಗಿದೆ ಎಂದು ತೆಹರಾನ್ ವಿಶ್ವವಿದ್ಯಾನಿಲಯದ ಮೆಡಿಕಲ್ ಕಾಲೇಜಿನ ಎಂಬಿಬಿಎಸ್ ಓದುತ್ತಿರುವ ಕಾಶ್ಮೀರದ ವಿದ್ಯಾರ್ಥಿನಿ ತಬಿಯಾ ಜಹ್ರಾ ಹೇಳಿದ್ದಾರೆ. ವಿಶ್ವವಿದ್ಯಾನಿಲಯವನ್ನ ಭೇಟಿ ಮಾಡಿದ ತಜ್ಞರ ತಂಡವು ಶಾಂತಿಯಿಂದ ಇರುವಂತೆ ಹೇಳಿದ್ದಾರೆ. ಆದರೆ ಆ ಸ್ಥಿತಿ ಇದೆಯೇ ಎಂದು ಹಲವು ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಾರೆ. ಜಹ್ರಾ ಅವರು ಈಗ ರಕ್ಷಣೆಯ ಬಗೆಗೆ ಯಾವುದೇ ನಂಬಿಕೆ ಇಟ್ಟುಕೊಳ್ಳುವಂತಿಲ್ಲ ಎಂದು ಹೇಳಿದ್ದಾರೆ. ಉತ್ತರ ಪ್ರದೇಶದ ಅಜಂಗಢ ಮೂಲದ ಆಲಿಶಾ ರಿಜ್ವಿ ಅವರು ಭಾರತೀಯ ರಾಯಭಾರಿ ಕಚೇರಿಗೆ ಇಂದು ತುರ್ತಾಗಿ ಗಮನಿಸಬೇಕಾದ ಪರಿಸ್ಥಿತಿ ಎಂದು ಸಂದೇಶವನ್ನ ಕಳುಹಿಸಿದ್ದಾರೆ. ಇಬ್ಬರು 5.5 ವರ್ಷಗಳ ಎಂಬಿಬಿಎಸ್ನಲ್ಲಿ ಈಗ 2ನೇ ವರ್ಷ ಮುಗಿಸಿದ್ದಾರೆ. ತೆಹರಾನ್ನ ಕುಮೇನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮುಚ್ಚಿದ್ದಾರೆ ಎಂಬುದನ್ನು ವಿದ್ಯಾರ್ಥಿಗಳು ಭಾರತೀಯ ರಾಯಭಾರಿಗೆ ತಿಳಿಸಿದ್ದಾರೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ವಿದ್ಯಾರ್ಥಿಗಳ ಒಕ್ಕೂಟವು ಭಾರತದ ವಿದೇಶಾಂಗ ಸಚಿವಾಲಯಕ್ಕೆ ಸಚಿವ ಜೈಶಂಕರ್ಗೆ ಇರಾನ್ ಸನ್ನಿವೇಶ ಗಮನಿಸುವಂತೆ ಮನವಿ ಮಾಡಿದೆ.